ಅರ್ನಾಬ್ ಗೋಸ್ವಾಮಿ ಅವರನ್ನು ಎಳೆದುಕೊಂಡು ಹೋಗಿರೋದು ಹಾಗೂ ಪೊಲೀಸ್ ಠಾಣೆಯಲ್ಲಿ ಅವರನ್ನ ನಡೆಸಿಕೊಂಡ ರೀತಿ ನೋಡಿದರೆ ಮಹಾರಾಷ್ಟ್ರ ಸರ್ಕಾರದ ಅಂತಿಮಗಳಿಗೆ ಆರಂಭವಾದಂತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇಂದು ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಹಾರಾಷ್ಟ್ರ ಸರ್ಕಾರ ತನ್ನ ವಿರುದ್ಧ ಮಾತನಾಡುವವರ ಜೊತೆ ನಡೆದುಕೊಳ್ಳುವ ರೀತಿ ಆಘಾತ ತಂದಿದೆ. ವೈಚಾರಿಕ ಭಿನ್ನಮತ ಇರಬಹುದು, ಆದರೆ ಅವರ ಮನೆಗೆ ಭಯೋತ್ಪಾದಕರಂತೆ ನುಗ್ಗಿ ಅರ್ನಾಬ್ ಅವರನ್ನು ಎಳೆದುಕೊಂಡು ಹೋಗುವುದು ಸರಿಯಲ್ಲ, ಠಾಣೆಯಲ್ಲಿ ಕೀಳಾಗಿ ನಡೆಸಿಕೊಳ್ಳುವುದು ಸರಿಯಲ್ಲ ಎಂದು ಟೀಕಿಸಿದ್ದಾರೆ. ತನ್ನ ವಿರುದ್ಧ ಮಾತನಾಡುವಂಥವರ ಜೊತೆಯಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿ ಇದು ನಿಜಕ್ಕೂ ಒಂದು ಬಹಳ ದೊಡ್ಡ ಆಘಾತವನ್ನು ತಂದಿದೆ. ಒಬ್ಬ ನಿಮಗೆ ಐಡಿಯಾಲಜಿಕಲ್ ವೈಚಾರಿಕ ಭಿನ್ನಮತ ಇರಬಹುದು, ಆದರೆ ಒಬ್ಬ ವ್ಯಕ್ತಿಯನ್ನು ಅವರ ಮನೆಗೆ ಟೆರರಿಸ್ಟ್ಗಳ ಮನೆಗೆ ಅಥವಾ ಅವರ ಅಡುಗು ತಾಣಕ್ಕೆ ನುಗ್ಗಿದಂತೆ ನುಗ್ಗಿ ಈ ರೀತಿ ಎಳ್ಕೊಂಡು ಹೋಗುವಂಥದ್ದು ಮತ್ತು ಅವರನ್ನು ಪೊಲೀಸ್ ಸ್ಟೇಷನ್ದಲ್ಲಿಯೂ ಕೂಡ ಅತ್ಯಂತ ಕೀಳಾಗಿ ನಡೆಸಿಕೊಳ್ಳುವಂಥದ್ದು ಇದು ನನ್ನ ಪ್ರಕಾರ ಮಹಾರಾಷ್ಟ್ರ ಸರ್ಕಾರದ ಅಂತಿಮ ಗಳಿಗೆಯ ಆರಂಭ ಆಗಿದೆ, ಬಿಗಿನಿಂಗ್ ಆಫ್ ದಿ ಎಂಡ್. ಮತ್ತು ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಠಾಕ್ರೇಸ್ ಮಾಡಿದ್ದಕ್ಕೆ ನೀವ್ಯಾಕೆ ಉತ್ತರ ಕೊಡ್ತಾ ಇಲ್ಲ? ಯಾವ್ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಇಟ್ಕೊಂಡು ಕೆಲವರು ಅವಾರ್ಡ್ ವಾಪಸ್ಸಿ ನಮಗೆ ಕೊಟ್ಟಂಥ ಅವಾರ್ಡ್ಗಳನ್ನು ನಾವು ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ ಈಗ? ಇರ್ಬೋದು ಅರ್ನಾಬ್ ಗೋಸ್ವಾಮಿ ಒಂದು ವಿಚಾರದ ಪರವಾಗಿ ಮಾತನಾಡ್ತಾರೆ ಅಂತ ನಿಮಗೆ ಅನಿಸಿರ್ಬೋದು. ಅನೇಕ ಸರ್ತಿ BJP ವಿರುದ್ಧವಾಗಿಯೂ ಮಾತನಾಡಿದ್ದಾರೆ ಅವರು. ಮೋದಿ ಅವರಿಗೆ ಅವರು ಮುಖ್ಯಮಂತ್ರಿ ಇದ್ದಾಗ, ಇವನ್ ಪ್ರಧಾನಮಂತ್ರಿಗಳಾದ ನಂತರವೂ ಸಹಿತ ಅನೇಕ ಚಾನೆಲ್ಗಳು ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ದಾರೆ. ಒಂದು ಸರ್ತಿನೂ ಈ ರೀತಿಯ ಆ್ಯಕ್ಷನನ್ನು ಮುಖ್ಯಮಂತ್ರಿ ಇದ್ದಾಗ ಅಥವಾ ಪ್ರಧಾನಮಂತ್ರಿ ಇದ್ದಾಗಂತೂ ಮಾಡಲೇ ಇಲ್ಲ. ಅಂಥ ಸಂದರ್ಭದಲ್ಲಿಯೂ ಸಹಿತ ಕೆಲವರು ಯಾವುದೋ ಸುಳ್ಳು ನೆಪವನ್ನು ಇಟ್ಟುಕೊಂಡು ಅವಾರ್ಡ್ ವಾಪಸಿ ಅಂತ ಎನ್ನುವಂಥ ಒಂದು ಪ್ರಾರಂಭ ಮಾಡಿದಂಥವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಇವತ್ತು ಯಾಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಸೋನಿಯಾ ಗಾಂಧಿ ಮಾತನಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಮಾತನಾಡ್ತಾ ಇಲ್ಲ? ಮಹಾರಾಷ್ಟ್ರ ಸರ್ಕಾರದ ಉದ್ಧವ್ ಠಾಕ್ರೆ ಈ ವರ್ತನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಕ್ಷಣ ಅರ್ನಾಬ್ ಗೋಸ್ವಾಮಿ ಅವರನ್ನು ಬೇಷರತ್ ಬಿಡುಗಡೆ ಮಾಡಬೇಕು ಅನ್ನೋಂಥ ಆಗ್ರಹ ಮಾಡಿ